ಕಾಪು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ತಿರಂಗ ಯಾತ್ರೆ, ಸಾವಿರಾರು ಬೈಕ್ಗಳ ಮೂಲಕ ಬೈಕ್ ಯಾತ್ರೆ. ಆಗಸ್ಟ್ 13ರಂದು ದಕ್ಷಿಣ ಬ್ಲಾಕ್ ವ್ಯಾಪ್ತಿಯಲ್ಲಿ ಹೆಜಮಾಡಿಯಿಂದ ಉದ್ಯಾವರದವರೆಗೆ ಜಾಥಾ ಮತ್ತು ಆಗಸ್ಟ್ 14ರಂದು ಉತ್ತರ ಬ್ಲಾಕ್ನ ಕುಕ್ಕೆಹಳ್ಳಿಯಿಂದ ಅಲೇವೂರುವರೆಗೆ ಜಾಥಾ ನಡೆಯಲಿದೆ ಎಂದು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಹೇಳಿದರು. ಅವರು ಪತ್ರಿಕಾಗೋಷ್ಠಿಯಲ್ಲಿ ಈ ಮಾಹಿತಿಯನ್ನು ನೀಡಿದರು. ಸ್ವಾತಂತ್ರ್ಯ ಮಹೋತ್ಸವದ ಕಾರ್ಯಕ್ರಮವನ್ನು ಪಾದಯಾತ್ರೆ ಮುಖಾಂತರ ನಡೆಸುವ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ಎಲ್ಲ ಜನರು ಕೂಡ ನಾವು ಸ್ವಾತಂತ್ರ್ಯ ಮಹೋತ್ಸವವನ್ನು ಬಹಳಷ್ಟು ಸಂಭ್ರಮದಿಂದ ಆಚರಿಸಬೇಕು. ಮನೆ ಮನೆಗೆ ನಾವು ಬಾವುಟವನ್ನು ಏರಿಸುವಂತ ಕೆಲಸ ಕಾರ್ಯವನ್ನು ಮಾಡಬೇಕು. ಎಲ್ಲರೂ ಕೂಡ ಸಾರ್ವಜನಿಕರು ಕೂಡ ಸಾಕಷ್ಟು ರೀತಿಯಲ್ಲಿ ತೊಡಗಿಸಿಕೊಳ್ಬೇಕು, ಅಷ್ಟೊಂದು ಅವೇರ್ನೆಸ್ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಪಾದಯಾತ್ರೆಯನ್ನು ಮಾಡಿದ್ದೇವೆ. ಎರಡನೇ ಹಂತದಲ್ಲಿ ನಾವು ನಾಳೆ 3 ಗಂಟೆಗೆ ಹೆಜಮಾಡಿಯಿಂದ ಪ್ರಾರಂಭ ಮಾಡಿ ಉದ್ಯಾವರದವರೆಗೆ